Hi friends, welcome to Madhura Kannada Kaliyona channel. Friends, do you wish to ask questions in Kannada? Then you must know the basic question words like who, what, why, when, where, whom, whose, how much, how many. Friends, you can refer this basic lesson 2 question words. The link will be in the description box. In today's class, let's learn about sentences which ask questions. Lesson 46 Interrogative sentences in Kannada ಪ್ರಶ್ನಾತ್ಮಕ ವಾಕ್ಯಗಳು. ವಾಕ್ಯ means sentence. ವಾಕ್ಯಗಳು is plural form sentences. ಪ್ರಶ್ನೆ means question. ಪ್ರಶ್ನಾತ್ಮಕ sentences which ask questions is called ಪ್ರಶ್ನಾತ್ಮಕ ವಾಕ್ಯಗಳು. What is this? ಏನಿದು? ಏನಿದು? ಏನು means what? This ಇದು ಸೊ ಏನಿದು ವಾಟ್ ಈಸ್ ದಿಸ್ ವಾಟ್ ಈಸ್ ದ್ಯಾಟ್ ಏನದು ಏನದು ಹೂ ಈಸ್ ದಿಸ್ ಯಾರಿವರು ವಿತ್ ರೆಸ್ಪೆಕ್ಟ್ ಯಾರಿವರು ಫಾರ್ ಯಂಗ್ ಬಾಯ್ ಯಾರಿವನು ಯಾರಿವನು ಯಂಗ್ ಗರ್ಲ್ ಯಾರಿವಳು ಯಾರಿವಳು ಹೂ ಆರ್ ಯು ಯಾರು ನೀವು ಫಾರ್ ಎಲ್ಡರ್ ಪರ್ಸನ್ ಯಾರು ನೀವು You can also say ನೀವು ಯಾರು for younger person ಯಾರು ನೀನು or ನೀನು ಯಾರು. So friends, if you want to ask about their wellness, how are you? For elder person, ನೀವು ಹೇಗಿದ್ದೀರಿ ನೀವು ಹೇಗಿದ್ದೀರಿ. For younger person, ನೀನು ಹೇಗಿದ್ದೀಯಾ ನೀನು ಹೇಗಿದ್ದೀಯಾ. When someone is not feeling well, we ask, are you all right? ನೀವು ಹುಷಾರಾಗಿದ್ದೀರಾ ಆರ್ ನೀವು ಚೆನ್ನಾಗಿದ್ದೀರಾ ನೀವು ಚೆನ್ನಾಗಿದ್ದೀರಾ. ವೆನ್ ಸಂಬಡಿ ವಾಂಟ್ ಸಮಥಿಂಗ್ ಫ್ರಮ್ ಯು ವಿ ಆಸ್ಕ್ ವಾಟ್ ಡು ಯು ವಾಂಟ್. ನಿನಗೆ ಏನು ಬೇಕು ವಿತ್ ರೆಸ್ಪೆಕ್ಟ್ ನಿಮಗೆ ಏನು ಬೇಕು ನಿಮಗೇನು ಬೇಕು. ಹೂಸ್ ಹೌಸ್ ಈಸ್ ದಿಸ್ ಇದು ಯಾರ ಮನೆ ಇದು ಯಾರ ಮನೆ ಆರ್ ಈ ಮನೆ ಯಾರದು ಈ ಮನೆ ಯಾರದು. ಹೂ ಲಿವ್ಸ್ ಇನ್ ದಿಸ್ ಹೌಸ್ ಈ ಮನೆಯಲ್ಲಿ ಯಾರು ವಾಸವಾಗಿದ್ದಾರೆ ಈ ಮನೆಯಲ್ಲಿ ಯಾರು ವಾಸವಾಗಿದ್ದಾರೆ. ಹೂ ಆರ್ ಆಲ್ ಲಿವಿಂಗ್ ಇನ್ ದಿಸ್ ಹೌಸ್ ಈ ಮನೆಯಲ್ಲಿ ಯಾರೆಲ್ಲ ವಾಸವಾಗಿದ್ದಾರೆ. ಹೌ ಈಸ್ ಯುವರ್ ಮದರ್ ನೌ ಈಗ ನಿಮ್ಮ ತಾಯಿಯವರು ಹೇಗಿದ್ದಾರೆ ಈಗ ನಿಮ್ಮ ತಾಯಿಯವರು ಹೇಗಿದ್ದಾರೆ. ಸಿನ್ಸ್ ಹೌ ಲಾಂಗ್ ಶಿ ಹ್ಯಾಸ್ ಬೀನ್ ಸಿಕ್ ಅವರು ಎಷ್ಟು ದಿನಗಳು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಅವರು ಎಷ್ಟು ದಿನಗಳು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ವಾಟ್ ಹ್ಯಾಪನ್ ಟು ಹರ್ ಅವಳಿಗೆ ಏನಾಯಿತು ವಿತ್ ರೆಸ್ಪೆಕ್ಟ್ ಅವರಿಗೆ ಏನಾಯಿತು. ಹೌ ಈಸ್ ದ್ಯಾಟ್ ಪಾಸಿಬಲ್ ಅದು ಹೇಗೆ ಸಾಧ್ಯ ಅದು ಹೇಗೆ ಸಾಧ್ಯ. ಹೌ ಈಸ್ ದಿಸ್ ಪಾಸಿಬಲ್ ಇದು ಹೇಗೆ ಸಾಧ್ಯ ಇದು ಹೇಗೆ ಸಾಧ್ಯ. ಹೌ ಡು ಯು ಮ್ಯಾನೇಜ್ ಇಟ್ ನೀವು ಅದನ್ನು ಹೇಗೆ ನಿರ್ವಹಿಸುತ್ತೀರಿ ನೀವು ಅದನ್ನು ಹೇಗೆ ನಿರ್ವಹಿಸುತ್ತೀರಿ. ವಾಟ್ ಡಿಡ್ ದೇ ಸೇ ಅವರು ಏನು ಹೇಳಿದರು ಅವರು ಏನು ಹೇಳಿದರು. ಹೌ ಮೆನಿ ಫ್ಯಾಮಿಲಿ ಮೆಂಬರ್ಸ್ ಆರ್ ದೇರ್ ನಿಮ್ಮ ಕುಟುಂಬದಲ್ಲಿ ಎಷ್ಟು ಮಂದಿ ಇದ್ದಾರೆ ನಿಮ್ಮ ಕುಟುಂಬದಲ್ಲಿ ಎಷ್ಟು ಮಂದಿ ಇದ್ದಾರೆ. ಹೌ ಮೆನಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಡು ಯು ಹ್ಯಾವ್ ನಿಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಷ್ಟು ಮಂದಿ ಇದ್ದಾರೆ ನಿಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಷ್ಟು ಮಂದಿ ಇದ್ದಾರೆ. ವೇರ್ ಡು ಯು ವರ್ಕ್ ನೀವು ಎಲ್ಲಿ ಕೆಲಸ ಮಾಡುತ್ತೀರಿ ನೀವು ಎಲ್ಲಿ ಕೆಲಸ ಮಾಡುತ್ತೀರಿ. ವಿಚ್ ಜಾಬ್ ಡು ಯು ಲೈಕ್ ನಿಮಗೆ ಯಾವ ಕೆಲಸ ಇಷ್ಟ ನಿಮಗೆ ಯಾವ ಕೆಲಸ ಇಷ್ಟ. ವಾಟ್ ಡು ಯು ಸೇ ನೀನು ಏನು ಹೇಳುತ್ತೀಯಾ ವಿತ್ ರೆಸ್ಪೆಕ್ಟ್ ನೀವು ಏನು ಹೇಳುತ್ತೀರಾ. ವೇರ್ ಡು ಯು ಗೋ ನೀನು ಎಲ್ಲಿಗೆ ಹೋಗುವೆ. ವೇರ್ ಡು ಯು ವಾಂಟ್ ಟು ಗೋ ನೀನು ಎಲ್ಲಿಗೆ ಹೋಗಬೇಕು. ವೈ ಡು ಯು ವಾಂಟ್ ಟು ಗೋ ನೀವು ಏಕೆ ಹೋಗಬೇಕು.
ವೇರ್ ಕ್ಯಾನ್ ಐ ಮೀಟ್ ಯು? ನಾನು ನಿಮ್ಮನ್ನು ಎಲ್ಲಿ ಭೇಟಿ ಮಾಡಬಹುದು? ವಾಟ್ ಟು ಡು? ಏನು ಮಾಡುವುದು? ವಾಟ್ ಕ್ಯಾನ್ ಐ ಡು? ನಾನೇನು ಮಾಡೋಕ್ಕಾಗುತ್ತೆ? ವಾಟ್ ಶಾಲ್ ಐ ಡು? ನಾನೇನು ಮಾಡಲಿ? ವೇರ್ ಇಸ್ ದ ಶಾಪ್? ಅಂಗಡಿಯಲ್ಲಿದೆ. ವಿಚ್ ಬಸ್ ಶುಡ್ ಐ ಕ್ಯಾಚ್? ನಾನು ಯಾವ ಬಸ್ಸನ್ನು ಹಿಡಿಯಬೇಕು? ವಿಚ್ ಈಸ್ ಯುವರ್ ಫೇವರೇಟ್ ಕಲರ್? ನಿಮ್ಮ ನೆಚ್ಚಿನ ಬಣ್ಣ ಯಾವುದು? ಆರ್ ಯು ಕ್ಯಾನ್ ಆಲ್ಸೋ ಸೇ ನಿಮಗೆ ಇಷ್ಟವಾದ ಬಣ್ಣ ಯಾವುದು? ಹೌ ಮೆನಿ ಆ್ಯಪಲ್ಸ್ ಆರ್ ದೇರ್? ಎಷ್ಟು ಸೇಬುಗಳಿವೆ? ವೆನ್ ಈಸ್ ಯುವರ್ ಎಕ್ಸಾಮ್? ನಿಮ್ಮ ಪರೀಕ್ಷೆ ಯಾವಾಗ? ವೆನ್ ಈಸ್ ಯುವರ್ ಬರ್ಡೇ? ನಿಮ್ಮ ಹುಟ್ಟುಹಬ್ಬ ಯಾವಾಗ? ವೆನ್ ಈಸ್ ಯುವರ್ ಮ್ಯಾರೇಜ್? ನಿಮ್ಮ ಮದುವೆ ಯಾವಾಗ? ವೆನ್ ಡು ಯು ಕಮ್? ನೀನು ಯಾವಾಗ ಬರ್ತೀಯಾ? ಆರ್ ನೀ ಯಾವಾಗ ಬರುವೆ? ವಿತ್ ರೆಸ್ಪೆಕ್ಟ್, ನೀವು ಯಾವಾಗ ಬರ್ತೀರಿ? ಫ್ರೆಂಡ್ಸ್, ಯು ಕ್ಯಾನ್ ಮೇಕ್ ಯುವರ್ ಓನ್ ಸೆಂಟೆನ್ಸಸ್ ಓನ್ಲಿ ಬೈ ಚೇಂಜಿಂಗ್ ದ ವರ್ಬ್ ಇನ್ ದ ಸೇಮ್ ವೇ. ಎಕ್ಸಾಂಪಲ್, ಇನ್ಸ್ಟೆಡ್ ಆಫ್ ಸೇಯಿಂಗ್ ಕಮ್, ಯು ಕ್ಯಾನ್ ಸೇ ಗೋ, ಹೋಗು, ಈಟ್, ತಿನ್ನು, ಡ್ರಿಂಕ್, ಕುಡಿ, ಲೈಕ್ ದಟ್. ವೆನ್ ಡು ವಿ ಗೋ? ನಾವು ಯಾವಾಗ ಹೋಗುತ್ತೇವೆ? ವೆನ್ ಡು ವಿ ಲೀವ್? ನಾವು ಯಾವಾಗ ಹೊರಡುತ್ತೇವೆ? ವೆನ್ ಡು ಐ ಲರ್ನ್? ನಾನು ಯಾವಾಗ ಕಲಿಯುತ್ತೇನೆ? ವೆನ್ ಡು ಐ ಅರ್ನ್? ನಾನು ಯಾವಾಗ ಸಂಪಾದಿಸುತ್ತೇನೆ? ವೆನ್ ಡಸ್ ಇಟ್ ರೈನ್? ಮಳೆ ಯಾವಾಗ ಬೀಳುತ್ತದೆ? ಹೂಸ್ ಬುಕ್ ಡಿಡ್ ಯು ಬ್ರಿಂಗ್ ಮೀ? ನೀನು ನನಗೆ ಯಾರ ಪುಸ್ತಕವನ್ನು ತಂದುಕೊಟ್ಟೆ? ವಿತ್ ರೆಸ್ಪೆಕ್ಟ್, ನೀವು ನನಗೆ ಯಾರ ಪುಸ್ತಕವನ್ನು ತಂದುಕೊಟ್ಟಿರಿ? ಹೌ ಮಚ್ ಟೈಮ್ ಡು ವಿ ಹ್ಯಾವ್ ನೌ? ನಮಗೆ ಈಗ ಎಷ್ಟು ಸಮಯವಿದೆ? ಹೌ ಮಚ್ ಟೈಮ್ ಡಿಡ್ ಯು ಸ್ಪೆಂಡ್? ನೀವು ಎಷ್ಟು ಸಮಯವನ್ನು ಕಳೆದಿದ್ದೀರಿ? ಹೌ ಮಚ್ ಮಿಲ್ಕ್ ಇಸ್ ದೇರ್ ಇನ್ ದ ಫ್ರಿಡ್ಜ್? ಫ್ರಿಡ್ಜ್ನಲ್ಲಿ ಎಷ್ಟು ಹಾಲಿದೆ? ಹೌ ಮಚ್ ಡಸ್ ದಿಸ್ ಕಾಸ್ಟ್? ಇದರ ಬೆಲೆ ಎಷ್ಟು? ಹೌ ಮಚ್ ಮನಿ ಡು ಯು ಸೇವ್? ನೀವು ಎಷ್ಟು ಹಣ ಉಳಿಸುತ್ತೀರಿ? ಹೌ ಮಚ್ ಯು ಹೆಲ್ಪ್ ಯುವರ್ ಮದರ್? ನಿಮ್ಮ ತಾಯಿಯವರಿಗೆ ಎಷ್ಟು ಸಹಾಯ ಮಾಡುತ್ತೀರಿ? ಡು ಯು ನೋ ಹೌ ಮಚ್ ದೇ ಲವ್ ಪ್ಲ್ಯಾಂಟ್ಸ್? ಅವರು ಗಿಡಗಳನ್ನು ಎಷ್ಟು ಪ್ರೀತಿಸುತ್ತಾರೆಂದು ನಿಮಗೆ ಗೊತ್ತೇ? ಹೌ ಮಚ್ ಲಾಂಗ್ ವಿಲ್ ಇಟ್ ಟೇಕ್? ಇದು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಹೌ ಮಚ್ ಗುಡ್ ಡು ಯು ಫೀಲ್ ನೌ? ನಿಮಗೆ ಈಗ ಎಷ್ಟು ಚಂದ ಅನಿಸುತ್ತಿದೆ? Friends, so far we have learnt about interrogative sentences. Let's learn more new sentences in our next videos. Until then, thank you.